ನಕ್ಷತ್ರ ಧರ್ಮಸ್ಥಳದ ಲಕ್ಷ ದೀಪೋತ್ಸವದ ಒನ್ ಆಫ್ ದ ಹೈಲೈಟ್ಸ್ ಅಂದರೆ ಅದು ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕ್ ಮಂಗಳೂರಿನ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕಿನ ಅತ್ಯುತ್ತಮವಾದಂಥ ಚಿತ್ರಣವನ್ನು ನಾವೀಗ ನಿಮಗೆ ತೋರಿಸ್ತಾ ಇದ್ದೀವಿ. ಈ ಬಾರಿ ಸ್ಥಳ ಬದಲಾವಣೆಯಾಗಿದೆ, ಆದರೂ ಕೂಡ ಜನರು ಇಲ್ಲಿಗೆ ಧಾವಿಸ್ತಾ ಇದ್ದಾರೆ. ಅಮ್ಯೂಸ್ಮೆಂಟ್ ಪಾರ್ಕಿನಲ್ಲಿ ಎಲ್ಲರೂ ಕೂಡ ಭಾಗವಹಿಸಬೇಕು ಅನ್ನುವಂಥದ್ದನ್ನು ನೋಡಲಿಕ್ಕೆ ಕಾಯ್ತಾ ಇದ್ದಾರೆ. ಜಾಯಿಂಟ್ ವೀಲ್ ಇದೆ, ನಂತರ ಬೇರೆ ಬೇರೆ ಕೊಲಂಬಸ್ ಇದೆ, ಬೇರೆ ಬೇರೆ ಕ್ರಾಸ್ ವೀಲ್ ಇದೆ. ಬನ್ನಿ, ಈಗ ನಮ್ಮ ಜೊತೆಗೆ ಈ ಬೃಂದಾವನ ಅಮ್ಯೂಸ್ಮೆಂಟ್ ಪಾರ್ಕಿನ ಡೊನಾಲ್ಡ್ ಅವರು ಇದ್ದಾರೆ. ಸರ್, ಈಗ ಮೊದಲನೇದಾಗಿ ಇಲ್ಲೊಂದು ಮಕ್ಕಳದ್ದು ಅದು ಬೋಟಿಂಗ್ ನೀರಲ್ಲಿ ಆಡ್ಲಿಕ್ಕೆ ಮಕ್ಕಳಿಗೆ ಬೋಟಿಂಗ್ ಅನ್ನ ನಿಮಗೆ ತೋರಿಸ್ತಾ ಇದ್ದೀವಿ. ನೀರಲ್ಲಿ ಆಡುವಂತ ಬೋಟಿಂಗ್ ಇದು. ಇಲ್ಲಿ ಬೋಟಿಂಗ್ ಇದೆ ನೋಡಿ, ಇದು ಮಾಡೋದು ಮಕ್ಕಳಿಗೆಲ್ಲ, ಸಣ್ಣ ಮಕ್ಕಳಿಗೆಲ್ಲ. ಮತ್ತೆ ಇದು ಜಾಯಿಂಟ್ ವೀಲ್ ನೋಡಿ, ಇಲ್ಲಿ ಮೇಲ್ಗಡೆ ಜಾಯಿಂಟ್ ವೀಲ್, ಹಾಗೆ ಜಾಯಿಂಟ್ ವೀಲ್ ಅನ್ನು ತೋರಿಸ್ತಾ ಇದ್ದೀವಿ. ಬಹಳ ವಿಶೇಷವಾಗಿ ಜಾಯಿಂಟ್ ವೀಲ್ ಅನ್ನು ತಾವು ನೋಡ್ತಾ ಇದ್ದೀರಿ. ಸರ್, ಎಷ್ಟು ಅದರಲ್ಲಿ ತೊಟ್ಟಿಲುಗಳಿದಾವೆ? 24 ಸೀಟ್ ಇದೆ. 24 ಸೀಟು? ಹೌದು. ಒಂದು ಸೀಟಲ್ಲಿ 4 ಜನ ಕೂರ್ಲಿಕ್ಕೆ ಆಗ್ತದೆ. ಒಮ್ಮೆ 4 ಜನ ಕೂರ್ಲಿಕ್ಕೆ ಆಗ್ತದೆ. ನೋಡಿ, ಅಲ್ಲಿ ಹೋಗ್ತಾ ಇರುವವರನ್ನು ಕೂಡ ನಾವು ಕವರ್ ಮಾಡ್ತಾ ಇದ್ದೀವಿ. ಅಲ್ಲಿ ಮೇಲ್ಗಡೆ ಹೋಗಿ ಬಂದವ್ರನ್ನು ಕೂಡ ನಾವೀಗ ಮಾತನಾಡಿಸ್ತೇವೆ. ನೋಡಿ ಹೇಗಿದೆ ಅಮ್ಯೂಸ್ಮೆಂಟ್ ಪಾರ್ಕಿನ ಚಿತ್ರಣ ಅನ್ನುವಂಥದ್ದನ್ನು ಕೂಡ ನಿಮಗೆ ತೋರಿಸ್ತಾ ಇದ್ದೀವಿ. ಇದು ಜಾಯಿಂಟ್ ವೀಲ್ನ ಚಿತ್ರಣ, ಬಹಳ ವಿಶೇಷವಾಗಿದೆ ಇಲ್ಲಿ ಜಾಯಿಂಟ್ ವೀಲ್ನ ಚಿತ್ರಣ. ಬನ್ನಿ ಮುಂದೆ ಸಾಗುವ. ಎಸ್ ಸರ್, ಇದೆಲ್ಲ ಫ್ಯಾಮಿಲಿ ಗೇಮ್. ರಿಂಗ್ ಗೇಮ್ ಮತ್ತು ಪೆಪ್ಸಿ, ಕಲರ್ ಚಾಯ್ಸ್, ಇವೆಲ್ಲ ಅದರಲ್ಲಿ ಪಕ್ಷಿ ಎಲ್ಲ ಕೊಡುದು. ಆ ನಂತರ ಸೂಪರ್ ಫ್ಯಾಮಿಲಿ ಗೇಮ್, ಒಂದು ಬಾಲ್ನಲ್ಲಿ 3 ಚೊಂಬು ಅಥವಾ 6 ಲೋಟ ಬೀಳಿಸಿದ್ರೆ 2 ಲೀಟರ್ ಪೆಪ್ಸಿಯನ್ನ ಕೊಡ್ಬೋದು. ಎಸ್, ಮತ್ತೆ ನೋಡಿ ಇಲ್ಲಿ. ಎಸ್, ಇದೇನಿದು? ಯಾವುದು ಇದು? 36 ಗೇಮ್. 36 ಬಾಲ್ ಹಾಕುದು. 6 ಬಾಲು 6 ನಂಬರ್ಗೆ ಬಿದ್ದರೆ ಇದು ಟಿವಿ ಬಹುಮಾನ. ಯಾವ ನಂಬರ್ಗೆ? 6 ನಂಬರ್ಗೆ 6 ಬಾಲ್ ಬಿದ್ದರೆ ಟಿವಿ ಬಹುಮಾನ. ಮತ್ತೆ ಇವರು ಒಮ್ಮೆ ಜಿಗಾರಿ ಹಾಕ್ತಾರೆ, ಹಣದು ಆಟ ಆಡ್ತಾರೆ. ಓಕೆ. ಎಸ್, ನೋಡ ಇದು ನೋಡಿ, ಅಲ್ಲಿ ಮತ್ತೊಂದು ಪೆಪ್ಸಿ ರಿಂಗ್ ಗೇಮ್ ನೋಡಿ. ಇಲ್ಲಿ ಹೀಗೆ ಬಂದು ರಿಂಗ್ ಕೊಡೋದು, ರಿಂಗ್ ಹಾಕೋದು. ನೋಡ ಇಲ್ಲಿ ರಿಂಗ್ ಕೊಡಿ ಪುಟ ಅವನು. ಎಸ್, ಇದು ರಿಂಗ್ ನೋಡಿ, ಇದು ಹಾಕ್ತಾರೆ ನೋಡಿ. ಎಸ್, ಕೊಡೊಂದು ಬಿಟ. ಎಸ್, ಇದು ನೋಡಿ ಹೀಗೆ ಹಾಕಿ ರಿಂಗ್ ಹಾಕೋದು. ಬಿದ್ದರೆ ಒಂದು ಸಹ ಬೀಳಲಿಲ್ಲ ನೋಡಿ. ಎಸ್, ನೋಡಿ ಬಿದ್ದರೆ ರಿಂಗಿಗೆ ಏನು ಕೊಡ್ತೀರಿ? 10 ರಿಂಗು. ಇದು ಪೆಪ್ಸಿ ಸರ್, 2 ಲೀಟರ್ ಪೆಪ್ಸಿ. ಯಾವ್ದು ಬೇಕಾದ್ರೂ ಕೊಡ್ತೀವಿ. ಹಾಗೆ, ಥ್ಯಾಂಕ್ ಯು. ಇದು ಆನಂತರ ಥ್ಯಾಂಕ್ ಯು. ಇಲ್ಲ ನೋಡಿ, ಇಲ್ಲಿ ಜಂಪಿಂಗ್ ಮಕ್ಕಳು ಜಂಪಿಂಗ್ ಮಾಡೋದಕ್ಕೆ ರೆಡಿಯಾಗಿರುವಂಥದ್ದು. ಮಕ್ಕಳ ಜಂಪಿಂಗ್, ಇದು ಒಳ ಹೋಗಿ ಜಂಪಿಂಗ್ ಮಾಡಿದ್ರೆ. ಬನ್ನಿ, ಇದು ಬ್ರೇಕ್ ಡ್ಯಾನ್ಸ್. ಈಗ ನೀವು ನೋಡ್ತಾ ಇದ್ದೀರಿ ಬ್ರೇಕ್ ಡ್ಯಾನ್ಸ್. ಇದು ಬ್ರೇಕ್ ಡ್ಯಾನ್ಸ್ ಅನ್ನ ತಾವು ನೋಡ್ತಾ ಇದ್ರಿ. ಬ್ರೇಕ್ ಡ್ಯಾನ್ಸ್ಗೆ ಹೋಗೋದಕ್ಕೆ ಎಲ್ಲರೂ ಕೂಡ ರೆಡಿ ಆಗಿದ್ದಾರೆ. ನೋಡಿ, ಇಲ್ಲಿ ಒಂದು ಕೊಲಂಬಸ್ ಅಲ್ಲಿ 200 ಜನ ಕೂರ್ಬೋದು. ಹಾಯ್. ಹೇಗಾಯ್ತು? ಹೋಗಿಲ್ಲ. ಹೇಗಿದೆ? ಚೆನ್ನಾಗಿದೆ. ಹೋಗ್ಬೇಕಷ್ಟೇ. ಹೋಗ್ಬೇಕು ಇವಾಗ. ತುಂಬಾ ಚೆನ್ನಾಗಿದೆ, ಸಖತ್ತಾಗಿದೆ. ಕೊಲಂಬಸ್ಗೆ ಹೋಗುವ ಮೇಲ್ಭಾಗಕ್ಕೆ ನೋಡಿ, ಇಲ್ಲಿ ಕೊಲಂಬಸ್ಗೆ ನಾವು ಹೋಗ್ತಾ ಇದ್ದೇವೆ. ಹೀಗೆ ಕೊಲಂಬಸ್ಗೆ ಹೋಗ್ತಾ ಇದ್ದಾರೆ. ಇಲ್ಲಿ ಕೊಲಂಬಸ್ಗೆ ಹೋಗಲಿಕ್ಕೆ ರೆಡಿಯಾಗಿರುವಂಥವಳು ಇದ್ದಾರೆ. ಅಶ್ವಿನಿ, ಹಾಯ್, ಹೇಗಿದ್ದೀರಿ? ನಾನು ಸೂಪರ್. ನೀವು ಹೇಗಿದ್ದೀರಾ? ಆರಾಮಿದ್ದೀನಿ. ಇದು ಕೊಲಂಬಸ್ಗೆ ರೆಡಿ ಆಗಿದ್ದೀರಿ? ನಾನಲ್ಲ, ತಂಗಿ ಮತ್ತೆ ಮಗು ಕೂತಿದ್ದಾನೆ ಅಲ್ಲಿದ್ದಾರೆ. ಹೌದಾ? ಹಾಯ್. ಮಸ್ತ್ ರೆಡಿ ಆಗಿದ್ದಾರೆ ಎಲ್ಲ ಕೊಲಂಬಸ್ಗೆ.
ನೋಡಿ ಇಲ್ಲಿ ಕುಳಿತವರಿದ್ದಾರೆ ಕೊಲಂಬಸ್ನಲ್ಲಿ. ಎಲ್ಲರೂ ಕೂಡ ಕೊಲಂಬಸ್ ಹೋಗೋದಕ್ಕೆ ರೆಡಿ ಆಗಿದ್ದಾರೆ, ಆ ಜೋಶಲ್ಲಿದ್ದಾರೆ ಎಲ್ಲರೂ. ಎಸ್, ಇದು ಕೊಲಂಬಸ್ ರೈಡಿಗೆ ರೆಡಿಯಾಗಿರುವಂತಹ ತಂಡ. ಹೇಗೆ ರೆಡಿಯಾಗಿದ್ದಾರೆ ಅಂತ ತೋರಿಸ್ತಾ ಇದ್ದೀವಿ. ಮತ್ತೊಂದು ಕಡೆ ಬ್ರೇಕ್ ಡ್ಯಾನ್ಸ್ ನೋಡಿ, ಅಲ್ಲಿ ಬ್ರೇಕ್ ಡ್ಯಾನ್ಸ್ಗೆ ರೆಡಿಯಾಗಿರುವಂಥ ತಂಡ. ಎಲ್ಲವನ್ನೂ ಕೂಡ ನಿಮಗೆ ಒಂದು ವೇದಿಕೆಯಲ್ಲಿ ತೋರಿಸ್ತಾ ಇದ್ದೀವಿ. ಎಸ್, ಹೋಗುವ. ನಾವೀಗ ಕೊಲಂಬಸ್ನಲ್ಲಿದ್ದೇವೆ. ನೋಡಿ, ಅಲ್ಲಿ ಕೊಲಂಬಸ್ನಲ್ಲಿ ಕುಳಿತವ್ರದ್ದು ಜೋಶ್ ಹೇಗಿದೆ ಅಂತ ತೋರಿಸ್ತಾ ಇದ್ದೇವೆ. ಎಸ್, ಏನಾಗೋದಿಲ್ಲ ಸುದರ್ಶನ್, ಎದುರುಬೇಡಿ. ನೋಡಿ ಹೇಗೆ ಜೋಶಲ್ಲಿದ್ದಾರೆ ಅಂತ ತೋರಿಸ್ತಾ ಇದ್ದೇವೆ ನಿಮಗೆ. ಇದು ಕೊಲಂಬಸ್ನ ಜೋಶ್, ಕೊಲಂಬಸ್ನ ಜೋಶ್. ನೋಡಿ ಅಡ್ಡ ನೀಟ, ಅದು ಅದ್ಭುತವಾದಂಥ ದೃಶ್ಯ ವೈಭವ ನಿಮಗೆ. ಸಾಕು ಸಾಕು ಅನ್ನುವಂಥ ಕೂಗುನಾಡಲ್ಲಿ ಸಾಕಂತೆ, ಸಾಕು ಸಾಕು. ಎಸ್, ಇದೀಗ ನೋಡಿ ಕಡೆಯ ಎಲ್ಲರೂ ಸಾಕು ಸಾಕು ಅಂತ ಹೇಳ್ತಿದ್ದಾರೆ. ಕೂರುವಾಗ ಇದ್ದಂಥ ಜೋಶ್, ಬಹಳ ಅದ್ಭುತವಾದಂಥ ಜೋಶ್ ಇತ್ತು, ಆದ್ರೆ ಈಗಿಲ್ಲ. ಸಾಕು ಸಾಕಾಗಿದೆ ನೋಡು. ಎಸ್, ಈಗ ನೋಡಿ ಎಲ್ಲರೂ ಕೂಡ ಆ ಜೋಶ್ನಲ್ಲಿದ್ದಾರೆ. ಬಹಳ ವಿಶೇಷವಾದಂಥ ಜೋಶ್. ಕೂಡ ಬರ್ತಾ ಇದ್ದಾರೆ, ಅವ್ರನ್ನ ಮಾತನಾಡಿಸುವ. ಸ್ವಲ್ಪ ಹಿಂದೆ ಹೋಗುವ, ನೋಡುವ, ಮಾತಾಡಿಸುವ. ಹೇಗಿತ್ತು? ಚೆನ್ನಾಗಿತ್ತು. ಫಸ್ಟ್ ಭಯ ಆಯ್ತು, ಆಮೇಲೆ ಪರವಾಗಿಲ್ಲ. ನಿಲ್ಸಿ ಅಂದ್ರಿ. ಹಾ, ಅಂದ್ರೆ ಫಸ್ಟ್ ಭಯ ಆಯ್ತು, ಭಯ ಆಗ್ತಿತ್ತು, ಅದಕ್ಕೆ ನಿಲ್ಸಿ ಫುಲ್ ಜೋಶ್ ಬಂತು. ಸರಿಯಾಗಿತ್ತು. ಫಸ್ಟಿಗೆ ಭಯ ಆಯ್ತು ತುಂಬಾ, ಲಾಸ್ಟಿಗೆ ಪರವಾಗಿಲ್ಲ, ಜಾಲಿ ಮಾಡಿದ್ವಿ. ಸೂಪರ್ ಸೂಪರ್, ಚೆನ್ನಾಗಿತ್ತು. ಭಯ ಆಗ್ತದೆ ಆ ಥರ, ಸಕ್ಕತ್ತಾಗಿತ್ತು. ಹೌದು, ಅಮೇಜಿಂಗ್. ಭಯ ಆಗಲಿಲ್ಲ, ಸೂಪರ್ ಜೀವ. ಹುಡುಗರು ಆಟ ಆಡುವಂಥದ್ದಿದೆ, ಹುಡುಗರನ್ನ ಕೂರಿಸುವಂಥದ್ದಿದೆ. ಅದರ ಜೊತೆಗೆ ಇದೆ ಸರ್, ಇದು ಡೂಮ್ ಮಕ್ಕಳ ಆಟ. ಅದು ಡೂಮ್ ಮಕ್ಕಳ ಆಟ ಆಡುವ ಡೂಮ್ ಬೈಕ್, ಕಾರ್, ಜೂಮ್ ಬೈಕ್ ಮತ್ತು ಕಾರು ಬೈಕ್. ಇದು 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 ಕ್ರಾಸ್ ವೀಲ್. ಮೇಡಮ್, ಎಲ್ಲಿಂದ ಬಂದಿರಿ? ಚಿತ್ರದುರ್ಗ.
ಸಲಂಬು. ಇದು ನೋಡಿ ಸಲಂಬು ರೈಡ್ ಹೇಗಾಗ್ತಾ ಇದೆ ಅಂತ ನೋಡ್ತಾ ಇದ್ದೀರಿ. ಈಗ ಇಲ್ಲಿ ಜನ ಕಡಿಮೆ ಇದ್ದಾರೆ, ಯಾಕೆಂತಂದ್ರೆ ಇದೇ ಕಾರಣವನ್ನ ಹಿಡ್ಕೊಂಡು ನಾವು ಬಂದಿರೋದು. ಯಾಕಂದ್ರೆ ಜನ ಕಡಿಮೆ ಇರುವಾಗ ನಮಗೆ ಸ್ಟೋರಿ ಮಾಡ್ಲಿಕ್ಕೆ ಆಗುತ್ತೆ ಅನ್ನುವ ಕಾರಣಕ್ಕೆ. ಇದು ಸಲಂಬು ಯಾರೋ ಕೂತಿದ್ದಾರೆ ನೋಡಿ. ಸಬಾಸ್ ಎಸ್, ಈಗ ಸಲಂಬೋದಲ್ಲಿ ಹೋಗಿ ಬಂದವರಿದ್ದಾರೆ ಇಬ್ರು. ಹೇಗಾಯ್ತು? ಜಾಲಿ ಅದು ಗೊತ್ತಾಗಲ್ಲ. ಭಯ ಆಯ್ತಾ? ಇಲ್ಲ ಸ್ವಲ್ಪ ಸಮಯ ಆಯ್ತಾ? ಇಲ್ಲ. ಸೂಪರ್ ಆಯ್ತು, ಜಾಲಿ ಸೂಪರ್ ಆಯ್ತು. ಫುಲ್ ಜಾಲಿ ನಾವಿಲ್ಲಿ ಧರ್ಮಸ್ಥಳ. Yes, come on. ಅಲ್ಲಿ ಇಬ್ಬರಿದ್ದಾರೆ, ಇಬ್ಬರಲ್ಲಿ ಒಬ್ಬರಿಗೆ ತೋರಿಸು ಯಾರು ಜಾಸ್ತಿ ಊಟ ತಿಂತಾರಂತ. ಇಬ್ಬರು ತಿಂತಾರೆ ಗೊತ್ತು, ಅಂದ್ರೆ ಜಾಸ್ತಿ ಯಾರು ತಿಂತಾರೆ ಒಬ್ಬರಿಗೆ ತೋರಿಸು ಯಾರು. ನೋಡಿ ಜಾಸ್ತಿ ಊಟ ತಿನ್ನುವವರಂತೆ. ಜಾಸ್ತಿ ಇವ್ರ ಹತ್ರ ಮಾತಾಡಿಸ್ಬೇಕು. ಸರ್, ಜಾಸ್ತಿ ಊಟ ತಿಂತೀರಾ? ಜಾಸ್ತಿ ಅಂತಲ್ಲ, ಲೆಕ್ಕಕ್ಕೆ ಸಿಗ್ನು ತಿನ್ನುವುದು. ಜಾಸ್ತಿ ಆಗ್ತದೆ ಅಂತ ಗೊತ್ತಿಲ್ಲ. ನಾಯಿ ಕರೆಕ್ಟ್ ತೋರಿಸಿದಲ್ಲ. ನಾಯಿ ಇಲ್ಲಿ ಒಂದು ನಿಂತಿದೆ, ಕರೆಕ್ಟ್ ಆಗಿ ಗೊತ್ತಿಲ್ಲ. ಗಂಡನ ಜೋಬಿಂದ ಚಿಲ್ಲರೆ ದುಡ್ಡು ಕರೆಯೋರು. ಯಸ್, ಅದು ಮೇಡಮ್ ಕದಿತಾರಂತೆ. ಯಾರು ಎಸ್, ಮತ್ತೆ ಜಗಳ ಮಾಡೋರು ನೋಡಿ ಅಲ್ಲಿ. ಅವ್ರೆ 10 ಸುಳ್ಳವರು ಜಗಳ ಮಾಡೋರು. ಗಂಡನಾತು ಕಾತು ಪ್ರೀತಿ ಮಾಡಿ ಹೆಂಡತಿ ಯಾರು ನೋಡಿ, ಇಲ್ಲೊಬ್ರು ಇದ್ದಾರೆ, ಗಂಡನನ್ನ ತುಂಬಾ ಪ್ರೀತಿ ಮಾಡೋರು. ಸರ್, ಮೇಡಮ್ ನಮಸ್ತೆ. ತುಂಬಾ ಪ್ರೀತಿ ಮಾಡ್ತೀರಿ? ಎಲ್ಲ ಇದ್ದಾರೆ. ನೋಡಿ ಇಲ್ಲಿ ಗಂಡನನ್ನ ತುಂಬಾ ಪ್ರೀತಿ ಮಾಡೋರು ಇವರಂತೆ. ಅವರ ಗಂಡನ ಇದ್ದಾರೆ. ಕರೆಕ್ಟ್ ಹೇಳಿದ? ಕರೆಕ್ಟಾ? ಪ್ರೀತಿ ಮಾಡ್ತಾರಾ? ಮಾಡ್ತಾರೆ. ನೋಡಿ, ಇದು ಡಾಗ್ ಶೋ ಬಹಳ ವಿಶೇಷವಾಗಿ ಗಮನ ಸೆಳೀತಾ ಇರೋದು. ಹೇಗಿದೆ ಡಾಗ್ ಶೋ? ನೋಡಿ, ಇದು 360 ಸೆಲ್ಫಿ ಬೂತು. ಈಗ ನೋಡ್ತಾ ಇದ್ದೀರಿ 360. ನೋಡಿ, ಈಗ 360 ಡಿಗ್ರಿಯಲ್ಲಿ ಸೆಲ್ಫಿ ಬೂತ್ ನೋಡಿ ಹೇಗೆ ಟರ್ನ್ ಆಗ್ತದೆ ನೋಡಿ. Yes, ಈಗ ನೋಡಿ ಹೇಗೆ ಇದು ಅಂದ್ರೆ ಅದಾಗೆ ಕ್ಯಾಮರಾದಲ್ಲಿ ಅವರ ಮೊಬೈಲ್ ಇಡ್ಲಿಕ್ಕೆ ಚಾಂತಾರ ನೋಡಿ, ಚಾಂತಾರ ವಿಶೇಷ. ಇದರಲ್ಲೆಲ್ಲ ತಲೆ ತಿರುಗೋದೆಲ್ಲ ಜಾಸ್ತಿ ಅಂತಲ್ಲ. ಇದರಲ್ಲಿ ಏನಾಗಲ್ಲ. ನೋಡಿ, ಇದು ಚಾಂತಾರ. ಏನಿದು ಜಂಪಿಂಗ್? ಇದು ಟಿಕೆಟ್ ರೀ, ಮಕ್ಕಳದು ಸಣ್ಣ ಅಲ್ಲ, ಮಕ್ಕಳು. ಇದು ಏನಿದು ಜಂಪಿಂಗ್? ಇದು ಬೌನ್ಸಿ ಅಂತ ಬೌನ್ಸಿ ನೋಡಿ, ಮಕ್ಕಳೆಲ್ಲ ಮೇಲೆ ಹೋಗಿ ವಾಪಸ್ ಬರ್ತಾರೆ.
ಧರ್ಮಸ್ಥಳ ಲಕ್ಷದೀಪೋತ್ಸವದ ಅಮ್ಯೂಸ್ಮೆಂಟ್ ಪಾರ್ಕಿನ ಗೌಜಿ ಗಮ್ಮತ್ತು. ಸುದರ್ಶನ್ ಕನ್ಯಾಡಿ ಜೊತೆಗೆ ದಾಮೋದರ ದೊಂಡಲೆ, ಸುದ್ದಿ ನ್ಯೂಸ್, ಧರ್ಮಸ್ಥಳ.